ಕಾರ್ಯಕ್ರಮದಲ್ಲಿ ಶಿಕ್ಷಣ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಅನನ್ಯ ಸಾಧಕ ಡಾಕ್ಟರ್ ಎಂ ಮೋಹನ್ ಹಾಳುವ ಅವರಿಗೆ ಸ್ವರ್ಣ ಸಾಧನಾ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದೇವೆ. ಹಾಗೆಯೇ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಒಂದು ಅರ್ಥ ಕರ್ನಾಟಕ ರಾಜ್ಯ ನಿವೃತ್ತ ನಾಮಕರಣ ಸಂಘ ರಿಜಿಸ್ಟರ್ಡ್ ಪುತ್ತೂರು ಘಟಕ ಇದರ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸ್ವಾಗತವನ್ನು ಬಯಸುತ್ತೇವೆ. ಕಳೆದ ವರ್ಷ ನಮ್ಮ ಸಂಘದ 50ನೇ ವರ್ಷದ ಕಾರ್ಯಕ್ರಮ. 50 ವರ್ಷ ಸಂಘ ಲೆಕ್ಕದಲ್ಲಿ ನಾವು ನಿವೃತ್ತ ನೌಕರರ ಸಂಘದಿಂದ ಪ್ರತಿ ವರ್ಷ ಒಬ್ಬರಿಗೆ ಒಂದು ಪ್ರಶಸ್ತಿಯನ್ನು ಕೊಡುವುದು ಅಂತ ಹೇಳುತ್ತಾ ನಿರ್ಧಾರಕ್ಕೆ ಬಂದೆವು. ಅದರಂತೆ ಕಳೆದ ವರ್ಷ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿ ಮಾಲಿಕ ನಾಯಕರಿಗೆ ಪ್ರದಾನ ಮಾಡಿದೆವು. ಈ ವರ್ಷ 2ನೇ ವರ್ಷ. ಪ್ರಥಮ ವರ್ಷ ಕೃಷಿ ಮತ್ತು ನೀರಾವರಿಗೆ ಹೋದರೆ ನಾವು 5 ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು ಶಿಕ್ಷಣ, ಸಾಹಿತ್ಯ, ಸಾಂಸ್ಕೃತಿಕ, ನೀರಾವರಿ, ಕೃಷಿ. ಈ ವರ್ಷ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿದಂತಹ ಡಾಕ್ಟರ್ ಎಂ ಮೋಹನ್ ಆಳ್ವರವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈ ಒಂದು ಪ್ರಶಸ್ತಿ 15,000 ರೂಪಾಯಿ ನಗದು. ದೊಡ್ಡ ಮೊತ್ತ ಏನು ನಮಗೆ ಕೊಡುವಂಥದ್ದಿಲ್ಲ. ಯಾಕಂದರೆ ನಾವು ನಿವೃತ್ತ ನೌಕರರ ಸಂಘದಲ್ಲಿ ಇಷ್ಟವರೆಗೆ ಒಂದೇ ಒಂದು ಪೈಸೆ ಹೊರಗಿನಿಂದ ಯಾರ ಕೈ ಚಾಚಿ ನಾವು ಸಂಗ್ರಹ ಮಾಡಲಿಲ್ಲ. ಈಗಾಗಲೇ ಸಾಧಾರಣ 15 ಲಕ್ಷ ರೂಪಾಯಿಯ ಕಟ್ಟಡದ ಒಂದು ಕೋಣೆಯನ್ನು ನಾವು ಭೋಗ್ಯಕ್ಕೆ ಪಡೆದುಕೊಂಡಿದ್ದೇವೆ ಲೀಸಿನಲ್ಲಿ 99 ವರ್ಷಕ್ಕೆ. ಅದಕ್ಕೂ ಕೂಡ ನಮ್ಮ ನಿವೃತ್ತ ನೌಕರರ ಸಂಘದ ಸದಸ್ಯರಿಂದಲೇ ಹಣ ಸಂಗ್ರಹ ಮಾಡಿದ್ದು ಹೊರತು ಕೊಡ್ತೇನೆ ಅಂತ ಹೇಳುವವರಲ್ಲಿ ಕೂಡ ನಾವು ಕೈ ಚಾಚಲಿಲ್ಲ. ನಾವು ಒಂದು ಪೈಸೆ ಕೂಡ ಸಮಾಜದಿಂದ ಸಂಗ್ರಹ ಮಾಡಬಾರ್ದು ಅಂತ ಹೇಳುವಂಥ ಗುರಿಯನ್ನು ಇಟ್ಟುಕೊಂಡು ಈ ಪ್ರಶಸ್ತಿ 15,000 ರೂಪಾಯಿ ನಗದು, ಸ್ಮರಣಿಕೆ, ಸನ್ಮಾನ ಪತ್ರ, ಶಾಲು, ಫಲಪುಷ್ಪಗಳನ್ನು ಒಳಗೊಂಡಿದೆ. ಕಾರ್ಯಕ್ರಮಕ್ಕೆ ದೀಪೋಜ್ವಲನ ಮಾಡಲಿಕ್ಕೆ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಬರ್ತೇನೆ ಒಪ್ಪಿಕೊಂಡಿದ್ದಾರೆ. ಆದರೆ ಮೊನ್ನೆ ತಾನೇ ಹೇಳುವಾಗ ಹೇಳಿದರು, ನಮಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದುಕೊಂಡು ತಾಲೂಕು ಪಂಚಾಯತಿನ ಕಾರ್ಯನಿರ್ವಹಣಾಧಿಕಾರಿಯಾಗಿ ದೇವಳದ ಮಾಲಿಂಗೇಶ್ವರ ದೇವಳದ ಆಡಳಿತ ಬೆಂಗಳೂರಿನಲ್ಲಿ ಜಂಟಿ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿದಂತಹ ನಮ್ಮವರೇ ಆದ ವೈ ಶಿವರಾಮಯ್ಯನವರು ಬರ್ತಾರೆ.